ಅವರಿಗೆ ಕರೆ ಇಲ್ಲ.
ಇಲ್ಲ ಇದಕ್ಕೆ ಅಷ್ಟಿಲ್ಲ ಹಿಡಿತದ ತುಪ್ಪ
ಚಿಕ್ಕವಕ್ಕೆ ಮಾಡಿದ್ದು ತುಂಬೇಳು ಹತ್ತು 20 ನಾವೇ ಯಾರಿದ್ರೆ ನಾವೇ ತೆಗಿತೇವೆ ಹಾಗೇನಿಲ್ಲ ಮೊಸರು ದುಡ್ಡು ಕೆಲಸಕಾರ ಮಾಡಕ್ಕೆ ಮಾಡ್ತೀವಿ टीवी संते ಹೌದು 10 ರೂಪಾಯಿ ಹೋಸ್ಟಿಂಗ್ ಅನಂತ ಪೈ ಜುಪಿಟರ್ ಗೆಲ್ಲುವ ಅವಕಾಶ ಯಾರಿಗೆ ಇವತ್ತು ಬರೋದು? ಅತ್ಯಂತ ಈಗ ಬರುವಾಗ
ಅನಂತ ನಿಶಾಂತ್ ಬರ್ತಾರೆ ಕ್ಲಾಸ್ ಹಾಕಿದ್ದಾರೆ ಯಾರಿಗಂತ ಹಾಕಿ ಯೂಸ್ ಮಾಡ್ತಾರೆ ಇಫೆಕ್ಟ್ ಬೇಡ bathroom.
ರೇಣುಕಾ ಅವರು ಗುಲಾಬಿ ಕೊಟ್ಟು ಸ್ವಾಗತಿಸ್ತಾರೆ. ರೇಣುಕಾವಾ? ಮೇಡಮ್ ಮೈಕ್ ವೈರ್ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಲ್ತೋಬಾರ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸ್ತಾ ಬಿಗ್ ಬಾಸ್ ಇವತ್ತು ಬಂಪರ್ ಡ್ರಾದ ಕೊನೆಯ ಡ್ರಾ. ಹಾಗಾಗಿ ನೀವೆಲ್ಲ ಖುಷಿಯಲ್ಲಿರಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿಯವರೆಗೆ ಗ್ರಾಹಕರಿಗೆ ಸೇವೆಯನ್ನ ಕೊಟ್ಟಿದ್ದೀರಾ, ಅದರ ಜೊತೆಗೆ ವಿಶೇಷವಾಗಿರುವಂತಹ ಬಹುಮಾನಗಳನ್ನ ಕೂಡ ಕೊಟ್ಟಿದ್ದೀರಾ. ಇವತ್ತು ಕೊನೆಯ ದಿನ, ಹಾಗಾಗಿ ಟೋಟಲ್ ಆಗಿ 24 ಡ್ರಾಗಳು ನಡೀತಾ ಇರುವಂತದ್ದು ತುಂಬಾನೇ ವಿಶೇಷ. ಹಾಗಾಗಿ ಬಂದಿರುವಂತಹ ಎಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಹಾಗನೇ ನೇರ ಪ್ರಸಾರದ ಮೂಲಕ ನೋಡ್ತಾ ಇರುವಂತಹ ಗ್ರಾಹಕರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಹೊಸ ವರುಷದ ಸಂಭ್ರಮ, ಹಾಗಾಗಿ ಎಲ್ಲರ ಜೀವನದಲ್ಲಿ ಕೂಡ ಹೊಸ ವರುಷದ ಹರುಷ ತುಂಬಿರ್ಲಿ. ಜನರ ಕಣ್ಣು ಬಿದ್ರೆ ಕಷ್ಟ ಅಂತೆ, ಜನಾರ್ದನನ ಕಣ್ಣು ಬಿದ್ರೆ ಯಾವತ್ತೂ ಕೂಡ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತಂತೆ. ಹಾಗಾಗಿ ಈ ವರ್ಷ ಜನಾರ್ದನನ ಕಣ್ಣು ಎಲ್ಲರ ಮೇಲೆ ಇರಲಿ, ಇಷ್ಟಾರ್ಥಗಳು ಸಿದ್ಧಿ ಆಗ್ಲಿ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಇವತ್ತು ಬಂಪರ್ ಡ್ರಾ 24 ಡ್ರಾ ನಡೆಯುತ್ತೆ. ಅದರ ಜೊತೆಗೆ ಒಂದು ಬಂಪರ್ ಡ್ರಾ ಇರುತ್ತೆ. ಹಾಗಾಗಿ ಜುಪಿಟರ್ ಇವ ಮುಂದೆ ಕಾಣ್ತಾ ಇದೆ, TVS. ಹಾಗಾಗಿ ಎಲ್ಲರೂ ಕಾಯ್ತಾ ಇರ್ಬೋದು ಯಾರ ಮನೆಗೆ ಹೋಗುತ್ತೆ ಈ TVS ಅನ್ನೋದನ್ನ. ಯಾರಾದ್ರೂ ಗೆಸ್ ಮಾಡ್ತೀರಾ ಯಾರ ಮನೆಗೆ ಹೋಗ್ಬೋದು ಅನ್ನೋದು? ಹಾ, ಬನ್ನೂರಿಗೆ ಹೋಗುತ್ತಾ? ಹಾ, ಬನ್ನೂರಿನವರಿಗೆ ಹೋದ್ರೆ ಸಾಕಾ? ನಿಮಗೆಲ್ಲ ಬೇಡವಾ? ಯಾರಿಗೆ? ಪುತ್ತೂರಿಗೆ, ಸುಳ್ಯಕ್ಕೆ ಹೋಗುತ್ತಾ? ಓ, ತುಂಬಾ ದೂರ, ಅಲ್ಲಿಂದ ಬಂದು ಪರ್ಚೇಸ್ ಮಾಡಿದಿರಾ? ಓಕೆ, ನೀವು ಹೇಳ್ದಾಗೇನೆ ಆಗ್ಲಿ, ಸುಳ್ಯಕ್ಕೆ ಹೋಗ್ಲಿ ಬನ್ನೂರಿಗೆ ಹೋಗ್ಲಿ, ನೋಡುವ ಯಾರಿಗೆ ಲಕ್ಕಿದೆ ಅಂತ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಇರುವಂತದ್ದು ಕೃಷ್ಣವೇಣಿ ಪ್ರಸಾದ್ ಮುಳಿಗಾಯವರು, ಮುಳಿಗಾ ಜುವೆಲ್ಸ್ನ ನಿರ್ದೇಶಕರು, ಹಾಗೆಯೇ ರೇಡಿಯೋ ಪಾಂಚಜನ್ಯ ಸಮುದಾಯ ಬಾನುಲಿ ಕೇಂದ್ರದ ಅಧ್ಯಕ್ಷರು, HEF ನ ಅಧ್ಯಕ್ಷರು, ಇನ್ನರ್ ವೀಲ್ ಕ್ಲಬ್, ಹಾಗೇನೆ JCI, ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡಿರುವವರು, ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತವರು. ಹಾಗಾಗಿ ನಿಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ದೊಡ್ಡ ಚಪ್ಪಾಳೆ ಬೇಕು. ಯಾಕೆಂತ ಹೇಳಿದ್ರೆ ಇದು ರಾಧಾಸ್ ಸಂಸ್ಥೆಗೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ದೀಪಾವಳಿ ಹಾಗೇನೆ ನವರಾತ್ರಿಯ ಸಂಭ್ರಮವನ್ನ ಇನ್ನಷ್ಟು ಸಂಭ್ರಮಿಸಬೇಕು, ಗ್ರಾಹಕರ ಜೊತೆಗೆ ಸಂಭ್ರಮಿಸಬೇಕು ಅನ್ನುವಂತ ಉದ್ದೇಶದಿಂದಾಗಿ ಈ ಒಂದು ರಾಧಾಸ್ ಉತ್ಸವವನ್ನ ಆಯೋಜನೆ ಮಾಡಿ ಭರಪೂರವಾಗಿರುವಂತಹ ಕೊಡುಗೆಗಳನ್ನ, ಬಹುಮಾನಗಳನ್ನ ಜನರ ಮುಂದೆ ಇಟ್ಟಿರುವಂತದ್ದು ರಾಧಾಸ್. ಹಾಗಾಗಿ ವಿನೂತನವಾದ ಯೋಚನೆಯನ್ನ ಮಾಡಿದ್ದಾರೆ ರಾಧಾಸ್ನ ಮಾಲಕರು. ಹಾಗಾಗಿ ಈ ಒಂದು ಚಪ್ಪಾಳೆಯನ್ನ ಅವರಿಗೆ ಕೊಡೋದಕ್ಕೆ ಹೇಳಿದೆ. ಎಸ್, ಮುಂದೆ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು. ಮೇಡಮ್ ಅವರಿಗೆ ಹೋಗುಚ್ಚವನ್ನ ಕೊಡಬೇಕು, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ರೇಣುಕಾ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಧಾಸ್ನ ಸಿಬ್ಬಂದಿ ರೇಣುಕಾ ಅವರು ಹೋಗುಚ್ಚವನ್ನ ನೀಡಿ ಕೊಟ್ರು. ಓಕೆ, ಗೊತ್ತಾಗ್ಲಿಲ್ಲ, ಸಾರಿ. ಎಸ್, ಮುಂದೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪ್ರಾರಂಭದಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಧಾಸ್ನ ಸಿಬ್ಬಂದಿ ಆಗಿರುವಂತ ಸೌಮ್ಯ ಶೆಟ್ಟಿ ಅವ್ರ ಹತ್ರ. ಯಾಕೆಂತ ಹೇಳಿದ್ರೆ ನಾನು ಪ್ರಾರಂಭದಲ್ಲೇ ಹೇಳ್ತಾ ಇರೋದು, ಯಾಕೆಂತ ಹೇಳಿದ್ರೆ ಇಲ್ಲಿಯವರೆಗೆ ರಾಧಾಸಿಂದ ನೀವು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀರಾ ಅಷ್ಟೇ, ಬಟ್ ಇವಾಗ ವಿನೂತನವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರಲ್ಲ, ಹಾಗಾಗಿ
ಗ್ರಾಹಕರು ನಿಮ್ಮ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ, ಅವರಿಗಾಗಿ ಒಂದೆರಡು ಮಾತುಗಳನ್ನ ಹೇಳಬೇಕು. ಸೌಮ್ಯ ಶೆಟ್ಟಿ ಮೇಡಮ್ ಹೇಳಿದ್ದಾರೆ. ಎಸ್, ಓಕೆ. ಎಲ್ಲರಿಗೂ ನಮಸ್ತೆ. ರಥೋತ್ಸವ ಉತ್ಸವದಲ್ಲಿ 3 ತಿಂಗಳ ಕಾಲ ಎಲ್ಲ ಕಸ್ಟಮರ್ಸ್ ನಮ್ಮೊಟ್ಟಿಗೆ ಇದ್ದು ಪ್ರೋತ್ಸಾಹಿಸೋಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಇವಾಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಕೃಷ್ಣವೇಣಿ ಮೇಡಮ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಈ ಸಂಸ್ಥೆಯ ಎಲ್ಲ ಹಿರಿಯರೇ, ಮಾಲೀಕರೇ ಹಾಗೂ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಗ್ರಾಹಕ ಬಂಧುಗಳೇ, ಎಲ್ರಿಗೂ ನನ್ನ ಒಲುಮೆಯ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಬರ್ತಿದೆ. ರಾಧಾ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಧಾ ಅಂದರೆ ಸಮೃದ್ಧಿ, ಯಶಸ್ಸು ಮತ್ತು ಪ್ರೀತಿಯ ಒಂದು ಸಂಕೇತ ರಾಧಾ ಅನ್ನುವ ಪದಕ್ಕೆ ಅರ್ಥ ಇದೆ. ನಾವಿಲ್ಲಿ ರಾಧಾ ಯಾಕಿಟ್ಟಿರ್ಬೋದು ಯೋಚಿಸಬೇಕಾದ ವಿಷಯ. ರಾಧೆ ಪ್ರೀತಿಯ ಸಂಕೇತ ಆದರೆ ಇಲ್ಲಿ ಈ ಮಹಡಿಯಲ್ಲಿ ಮಾತೆಗೆ ಪ್ರೀತಿ ಸಲ್ಲಿಸುವ ಒಂದು ಸಂಕೇತ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅದು ಗೌರವ. ಯಾಕೆಂದ್ರೆ ತಾಯಿಯ ಋಣ ತೀರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲಿ ಇರುವಂತಹ ಮಾಲೀಕರ ತಾಯಿಯ ಹೆಸರು ರಾಧಾ. 6 ಸಿಬ್ಬಂದಿಗಳಿಂದ ಶುರುವಾದಂತಹ ಈ ಸಂಸ್ಥೆ ಇಂದು 165ರ ಮೇಲ್ಪಟ್ಟು ಸಿಬ್ಬಂದಿಗಳು ಇಲ್ಲಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದು ಅಂತಿಂತ ಮಾತಲ್ಲ, ಅದು ಅವರ ಸಮೃದ್ಧಿ, ಯಶಸ್ಸು ಮತ್ತು ಶ್ರದ್ಧೆಯ ಫಲಿತಾಂಶ ಅಂತ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದು ಒಬ್ಬರ ಶ್ರಮ ಅಲ್ಲ, ಅದು ಎಲ್ಲರ ಒಂದು ಶ್ರದ್ಧೆ, ವಿಶ್ವಾಸ ಮತ್ತೆ ಜನರ ಪ್ರೀತಿಯನ್ನ ಗಳಿಸೋದು ಅವರ ಕಾರ್ಯತತ್ಪರತೆಯಿಂದ ಆಗಿರ್ತದೆ. ನಾನಿಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇದ್ದೇನೆ. ಇವತ್ತು ನಾನು ಉಟ್ಟ ಸೀರೆ ಕೂಡ ಇಲ್ಲೇ ಇದೆ, ಹುಡುಕಿ ರಾಧಾನ ತಗೊಳ್ಳೋದಂತಾನೆ ಉಟ್ಕೊಂಡು ಬಂದಿದ್ದೀನಿ. ಯಾಕೆ ನಾವು ರಾಧಕ್ಕೆ ಬರ್ತೀವಿ ಯೋಚನೆ ಮಾಡಬೇಕು. ಒಂದು ನಗುಮುಖದ ನಿಮ್ಮ ಸೇವೆ, ಇನ್ನೊಂದು ಪ್ರತಿಯೊಂದರಲ್ಲಿ ಇರುವಂತಹ ವೆರೈಟಿ ವಿನ್ಯಾಸ. ಇದು ರಾಧಾದ ಹೆಗ್ಗಳಿಕೆ. ಯಾಕೆಂದ್ರೆ ಅದನ್ನ ಮುತುವರ್ಜಿಯಿಂದ ಸೆಲೆಕ್ಷನ್ ಮಾಡ್ತಾರೆ. ಅದೇ ರೀತಿ ಕಸ್ಟಮರ್ಗೆ ಯಾವ ತರ ಬೇಕು ಅನ್ನೋದನ್ನ ಮಾಲೀಕರಿಂದಲ ಗೊತ್ತಿಲ್ವಾ ಅಥವಾ ನೀವು ಸಿಬ್ಬಂದಿಗಳ ಗೊತ್ತಿಲ್ಲ, ನೀವು ಅರಿತುಕೊಳ್ತೀರಿ. ಕಸ್ಟಮರ್ಗೆ ಯಾವ ತರದ ವೆರೈಟಿ ಅಂದ್ರೆ ಯಾವ ತರದ ಉಡುಪುಗಳು ಬೇಕು, ಯಾವ ತರದ ವಿನ್ಯಾಸ ಇರಬೇಕು, ಯಾವ ತರದ ಬಟ್ಟೆ ಬೇಕು, ಡೈಲಿ ವೇರ್ಗ ಅಥವಾ ಫಂಕ್ಷನ್ಗ ಅಥವಾ ಕಾಲೇಜಿಗ, ಎಲ್ಲವನ್ನ ವಿಚಾರಿಸಿ ಹೇಳುವುದನ್ನು ನಾನಿಲ್ಲಿ ಗಮನಿಸಿದ್ದೇನೆ. ಯಾಕೆಂದ್ರೆ ಇಷ್ಟು ಅಭಿವೃದ್ಧಿ ಆಗ್ಬೇಕಿದ್ರೆ ಅದು ನಮ್ಮ ಸೇವೆಯಿಂದ ಮಾತ್ರ ಸಾಧ್ಯ. ಇದೊಂದು ವ್ಯಾಪಾರ ಮಳಿಗೆ ಹೌದು, ಆದ್ರೆ ಜೀವನಕ್ಕೆ ಬೇಕಾದ ಯಾವುದಂದ್ರೆ ಒಂದು ಅಶನ, ವಸನ, ವಸತಿ, ಇದು 3 ಸಮೃದ್ಧವಾಗಿದ್ರೆ ಜೀವನ ಸಾರ್ಥಕ. ನಮ್ಮದು ಈ ವ್ಯಾಪಾರ ಮಳಿಗೆ, ನಮ್ದು ಅಷ್ಟೇ, ಮುಳಿಯ ಜುವೆಲ್ಸ್ ಕೂಡ ಅಷ್ಟೇ, 2ನೇದ್ರಲ್ಲಿ ಬರುತ್ತೆ. ಯಾವುದಂದ್ರೆ ವಸನದಲ್ಲಿ. ಈ ವಸನ ಅಂದ್ರೆ ಏನು? ಉಡುಗೆ ತೊಡುಗೆ. ಉಡುಗೆ ನಮಗೆ ನಿತ್ಯ ಬೇಕಾದಂತ, ಅದು ಕಂಫರ್ಟ್ ಆಗಿರ್ಬೇಕು. ಯಾವುದೇ ಉಡುಗೆ ಆಗಿರ್ಲಿ ನಮಗೆ ಇಷ್ಟ ಇರ್ಬೇಕು ಅದನ್ನು ಹಾಕಕ್ಕೆ, ಮತ್ತೆ ಕಷ್ಟದಲ್ಲಿ ಹಾಕೊಳ್ಬಾರ್ದು ನಾವು. ಹಾಗಾಗಿ ಈ ಯಾವಾಗ ಗ್ರಾಹಕರು ಜಾಸ್ತಿ ಆಗ್ತದೆ ಅಂದ್ರೆ ಅವರಿಗೆ ಬೇಕಾದ್ದು ಕೊಟ್ಟಾಗ. ಹಾಗಾಗಿ ಈ ಎಲ್ಲ ಒಂದು ಆಶಯದೊಂದಿಗೆ ಇನ್ನು ಪುತ್ತೂರಲ್ಲಿ ನಮ್ಮ ಇಂತಹ ಮಳಿಗೆಗಳು ಇನ್ನೂ ಅಭಿವೃದ್ಧಿ ಆಗಬೇಕು. ಇಷ್ಟೊಂದು ಎಲ್ಲರೂ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ, ಈಗ 6 ಸಿಬ್ಬಂದಿಯಿಂದ ಪ್ರಾರಂಭವಾದದ್ದು 165 ಅಂದ್ರೆ ಎಷ್ಟೊಂದು ಕುಟುಂಬಗಳು ಇಲ್ಲಿಂದ ಜೀವಿಸ್ತಾ ಇದೆ ಅಲ್ವಾ? ಅದು ಆ ಕುಟುಂಬಕ್ಕೆ ಸಲ್ಲತ್ತೆ ಆ ಹೆಮ್ಮೆ. ಯಾಕಂದ್ರೆ ಇಂತಹ ಮಳಿಗೆಗಳು ಇನ್ನು ಪುತ್ತೂರಲ್ಲದೆ ವಿಟ್ಲ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಡೀ ಕಡೆ ಬಹಳ ಚಂದದ ರೀತಿಯಲ್ಲಿ ಯಶಸ್ಸನ್ನ ಕಂಡು ಪುನಃ ಹೊಸ ಮಳಿಗೆಗಳು ಮಾಡುವಂತಾಗ್ಲಿ ಅಂತ ಮಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರ ಸಹಕಾರ ಅವರಿಗೆ ಯಾವತ್ತೂ ಇರಬೇಕು. ಯಾಕೆಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಒಂದು ಮಾತಿದೆ. ಯಾವಾಗ ನಾವು ಯಾವ ತರ ಹೇಳ್ಕೊಡ್ತೇವೆ ಅದನ್ನೇ ನಾವು ಕಲಿತೀವಿ. ಹಾಗಾಗಿ ಮಾಲೀಕರನ್ನ ನೋಡ್ತಾ ನೀವು ಸಿಬ್ಬಂದಿ ವರ್ಗದವರು ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ನೀಡ್ತಾ ಈ ಮಳಿಗೆ ಇನ್ನಷ್ಟು ವೃದ್ಧಿಯನ್ನು ಹೊಂದಿ ಹೊಸ ಯೋಜನೆಗಳು ಬರಲಿ, ಗ್ರಾಹಕರು ಖುಷಿಯಾಗ್ಲಿ ಅಂತ ಮನದುಂಬಿ ಹಾರೈಸ್ತಾ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ಧನ್ಯವಾದ. ತಿಂಗಳ ಡ್ರಾಗೆ ಕೃಷ್ಣವೇಣಿ ಮೇಡಮ್ ಅನ್ನ ಕರೆದಿದ್ದಕ್ಕೂ ಒಂದು ಸಾರ್ಥಕ, ಅರ್ಥಪೂರ್ಣ. ಯಾಕೆಂತ ಹೇಳಿದ್ರೆ ರಾಧಾಸ್ ಅನ್ನುವಂಥದ್ದು
ಬಟ್ಟೆ ಮಳಿಗೆ ಹೋಗ್ತೀವಿ, ಬಟ್ಟೆಯನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಇವತ್ತು ಅರ್ಥಪೂರ್ಣವಾಗಿರುವಂತಹ ವಿಚಾರ ಮೇಡಮ್ ತಿಳಿಸಿಕೊಟ್ರು. ಹಾಗಾಗಿ ಕೊನೆಯ ಕಾರ್ಯಕ್ರಮ, ಹಾಗಾಗಿ ಇಲ್ಲಿಗೆ ಮೇಡಮ್ ಅನ್ನ ಕರೆದಿದ್ದಕ್ಕೂ ಒಂದು ಸಾರ್ಥಕ, ಹಾಗೇನೆ ಅರ್ಥಪೂರ್ಣವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇವಾಗ ನಾವು ಯಾರನ್ನು ಕಾಯಿಸೋದಿಲ್ಲ, ಡ್ರಾಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ನೇರ ಪ್ರಸಾರದ ಮೂಲಕ ನೋಡ್ತಾ ಇರುವಂತಹ ಗ್ರಾಹಕರು ಕೂಡ ಕಾಯ್ತಾ ಇರ್ಬೋದು. ಹಾಗಾಗಿ ಡ್ರಾವನ್ನ ಪ್ರಾರಂಭ ಮಾಡ್ತೀವಿ. ಇವತ್ತು 12ನೇ ವಾರದ ಡ್ರಾ, ಹಾಗೇನೆ 3ನೇ ತಿಂಗಳ ಬಂಪರ್ ಡ್ರಾ. ಹಾಗಾಗಿ 24 ಡ್ರಾಗಳಿರುತ್ತೆ ಟೋಟಲ್ ಆಗಿ. ಹೊಸ ವರ್ಷದ ಸಂಭ್ರಮದ ಜೊತೆಗೆ ಕೊನೆಯ ಡ್ರಾ ಆಗಿರೋದ್ರಿಂದಾಗಿ 24 ಡ್ರಾ ಇರುತ್ತೆ. ಯಾರಾದ್ರೂ ಗ್ರಾಹಕರೇ ಚೀಟಿಯನ್ನ ಹೆಕ್ಕುವ ಮೂಲಕ ಡ್ರಾವನ್ನ ಪ್ರಾರಂಭ ಮಾಡುವ. ಒಟ್ಟು 20 ಕೂಪನ್ ಅನ್ನ ಹೆಕ್ಕುವಂಥದ್ದು ಪ್ರಾರಂಭದಲ್ಲಿ. ಎಸ್, ಪ್ರಥಮವಾಗಿ 10492 ಡಿನ್ನರ್ ಸೆಟ್ ವಿಜೇತರಾಗಿರುವವರು 10492 ಸಂಖ್ಯೆ. 10446 ಇದು ಕೂಡ ಡಿನ್ನರ್ ಸೆಟ್ ವಿಜೇತರು. 9630 ಒಟ್ಟು 10 ಡಿನ್ನರ್ ಸೆಟ್ ಇರುತ್ತೆ. ಹಾಗೇನೆ ಇನ್ನೂ 10 ಗ್ಯಾಸ್ ಸ್ಟವ್ ಇರುವಂತದ್ದು. ಇವಾಗ ಡಿನ್ನರ್ ಸೆಟ್ ಯಾರೆಲ್ಲ ವಿಜೇತರಾಗಿದ್ದಾರೆ ಅನ್ನೋದನ್ನ ನೋಡುವಂತದ್ದು. 10622 ಸಂಖ್ಯೆ. ಲೋಕೇಶ್ ಕೇಳು. 10346 1020 ಡಿನ್ನರ್ ಸೆಟ್ ವಿಜೇತರಾಗಿರುವಂತದ್ದು. 9685 ಯಾರೆಲ್ಲ ಕೂಪನ್ ಇದೆ ನೋಡ್ಕೊಳ್ಳಿ, ನಂಬರ್ ನಿಮ್ಗೂ ಬಂದಿರ್ಬೋದು. 10625 ಇದು ಲಾಸ್ಟ್ ಇದ. 10715 ಡಿನ್ನರ್ ಸೆಟ್ ವಿಜೇತರು 10 ಜನರನ್ನ ಸೆಲೆಕ್ಟ್ ಮಾಡಿ ಆಗಿದೆ. ಇನ್ನು ಮುಂದೆ ಗ್ಯಾಸ್ ಸ್ಟವ್ ಯಾರು ವಿಜೇತರಾಗ್ತಾರೆ ಅಂತ ನೋಡೋಣ. ಒಂದು 10416 ಇದು ಗ್ಯಾಸ್ ಸ್ಟವ್ ವಿಜೇತರಾಗಿರುವಂತದ್ದು. ಅದೇ ಸಮಿತಿಗೆ ಹೋಗ್ಬೇಕು. 9889 ಸೌಮ್ಯ. 9794 ಗ್ರಾಹಕರು ಮುಂದೆ ಬನ್ನಿ. 10050 10650 ಸೌಮ್ಯ. 10200 10057 ಇನ್ನಾದ್ರೂ ನಮ್ಮ
106662 9669 100742 ಓಕೆ 20 ಕೂಪನ್ ತೆಗೆದಾಗಿದೆ ಇವಾಗ. ಇನ್ನು ಮುಂದೆ ಥರ್ಡ್ ಪ್ರೈಸ್ ಯಾರಿಗೆ ಹೋಗಿದೆ ಅನ್ನೋದನ್ನ ನೋಡುವಂಥದ್ದು. ದಿವಾನ್ ಕಾಟ್ ಯಾರಿಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಗ್ರಾಹಕರು ಯಾರಾದ್ರೂ ಒಂದು ಚೀಟಿಯನ್ನ ತೆಗೀರಿ. ದಿವಾನ್ ಕಾಟ್ ಯಾರಿಗೆ ಹೋಗಿರ್ಬೋದು? ಯಾರಿಗೆ? ಸೌಮ್ಯನಿಗೆ. ಹಾ, ನೀವು ಪರ್ಚೇಸ್ ಮಾಡಿದ್ದೀರಾ ಇಲ್ಲಿಂದ? ನನ್ನ ಗ್ರಾಹಕರು, ನನ್ನ ಕಸ್ಟಮರ್ ಪರ್ಚೇಸ್ ಮಾಡಿ ನನ್ನ ಹೆಸರಿಗೆ ಹಾಕ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ನನಗೆ ಬಂದಿರ್ಬೋದು. ಓಕೆ, ನಿಮಗೆ ಬಂದಿಲ್ಲ. 9729 ಸ್ವಪ್ನ ಲೋಬೋ ಅವರಿಗೆ ಬಂದಿರುವಂತದ್ದು. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಎಸ್ ಸರ್. ಸೆಕೆಂಡ್ ಪ್ರೈಸ್ ಮಿಕ್ಸರ್ ಗ್ರೈಂಡರ್ ಯಾರಿಗೆ ಬಂದಿದೆ ಅಂತ ನೋಡೋಣ. ಇನ್ನೊಂದು ಚೀಟಿಯನ್ನ ತೆಗೀರಿ. ಪ್ರಮೀಳಾ ಬಿಕೆ ಸುಳ್ಯ 9999 ಪ್ರಮೀಳಾ ಬಿಕೆ ಅವರಿಗೆ ಹೋಗಿದೆ ಇದು. ಈ ಪ್ರೈಸ್ ಸುಳ್ಯಕ್ಕೆ ಹೋಗಿದೆ. ನೀವು ಬಂಪರ್ ಹೋಗುತ್ತೆ ಅಂತ ಹೇಳಿದ್ರಿ, ಇದು ಸುಳ್ಯಕ್ಕೆ ಹೋಗಿದೆ. ಅವರಿಗೇನೆ ಪ್ರೈಸ್ ಬಂದಷ್ಟು ಖುಷಿಯಲ್ಲಿದ್ದಾರೆ ಅವರು. ಎಸ್, ಇವಾಗ ಫಸ್ಟ್ ಪ್ರೈಸ್ ಸಿಂಗಲ್ ಡೋರ್ ರೆಫ್ರಿಜಿರೇಟರ್ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಕವಿತಾ 10741 ಕವಿತಾ ಅವರಿಗೆ ಹೋಗಿದೆ ಸಿಂಗಲ್ ಡೋರ್ ರೆಫ್ರಿಜಿರೇಟರ್. ಇವಾಗ ನೀವೆಲ್ಲ ಕಾಯ್ತಾ ಇರುವಂತಹ ಬಂಪರ್ ಡ್ರಾ ಯಾರಿಗೆ ಹೋಗುತ್ತೆ TVS ಅನ್ನೋದನ್ನ ಮುನ್ನೆಯಿಂದ ನೋಡ್ತಾ ಇದ್ವಿ ನಾವು. ಇಲ್ಲಿಂದ ಹೋಗ್ಬೇಕಾದ್ರೆ ರಾಧಾಸ್ನ ಇದರಲ್ಲಿ ಇಟ್ಟಿದ್ರಿ ಈ TVS. ಪ್ರತಿಯೊಬ್ಬ ಗ್ರಾಹಕರು ಕೂಡ ಕಾಯ್ತಾ ಇರ್ಬೋದು, ಸ್ವಾಮಿ ದೇವ್ರ ಎಂಕೇತಿ ಕಡೆ ಈ ಸರ್ತಿ TVS ಅಂತ ಕೈ ಮುಗ್ದಿರ್ಬೋದು. ಬಟ್ ಯಾರಿಗೆ ಹೋಗುತ್ತೆ ನೋಡೋಣ. ಡಬಲ್ ಖುಷಿ ಇರುತ್ತೆ. ಒಂದು TVS ಬಂದಿರುವಂತದ್ದು ಹೊಸ ವರ್ಷದ ಸಂಭ್ರಮದಲ್ಲಿ. ಹಾಗಾಗಿ ಯಾರಿಗೆ TVS ಹೋಗುತ್ತೆ ಅಂತ ನೋಡೋಣ. ಎಲ್ಲಾ ಚೀಟಿಯನ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. 12 ವಾರಗಳಲ್ಲಿ ನಡೆದಂತಹ ಡ್ರಾದಲ್ಲಿ ಯಾರಿಗೆಲ್ಲ ಬಹುಮಾನಗಳು ಹೋಗಿದೆಯೋ ಆ ಚೀಟಿಯನ್ನ ಕೂಡ ಸೇರಿಸಿ ಈ ಒಂದು ಡ್ರಾವನ್ನ ನಡೆಸ್ತಾ ಇರುವಂತದ್ದು. ಎಲ್ಲಾ ಚೀಟಿಯನ್ನ ಕೂಡ ಮಿಕ್ಸ್ ಮಾಡಿದ್ದಾರೆ. ಇದನ್ನ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಮೇಡಮ್ ತೆಗಿಬೇಕು ಒಂದು ಚೀಟಿ. ಯಾರಿಗೆ ಅದೃಷ್ಟ ಇದೆ ನೋಡೋಣ, ಯಾರಿಗೆ ಹೋಗುತ್ತೆ TVS ಅನ್ನೋದನ್ನ. ಎಸ್ ಸರ್. ಎಲ್ಲಾರು ಕೈ ಮುಗಿತಿದ್ದಾರಂತ, ಎಂಕೇ ಬರಡು ಅಂತ ನೋಡುವ ಯಾರಿಗ್ ಬರುತ್ತೆ ಅಂತ ಅಲ್ಲ. ದೇವರಲ್ಲಿ ಏನ್ ಕೇಳ್ಕೊಳ್ಳೋದಂದ್ರೆ ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆ ಅಂತ ಹೇಳಿ, ನೀವೇ ಹೇಳಿ. ಹಾ, ಎಸ್, ನೀವೇ ಹೇಳಿ ಮೇಡಮ್. ಒಂದು ನಿಮಿಷ. ನೀವೇ ಹೇಳಿ. ಗಾಯತ್ರಿ ಗಾಯತ್ರಿ ಅಲ್ಲ, ಕಡಬ ಗಾಯತ್ರಿ ಕಡಬ. ಹೌದಲ್ಲ? ನಂಬರ್ ಹೇಳಿ. 9884 ಗಾಯತ್ರಿ AN ಕಡಬ. ಹೊಸ ವರ್ಷದಲ್ಲಿ ಮಹಿಳೆಯರದ್ದ ಮೇಲೆ ಕೈ. ಎಸ್, ಗಾಯತ್ರಿ ಅವರಿಗೆ ಈ ಒಂದು ಬಂಪರ್ ಡ್ರಾದ TVS ಹೋಗಿದೆ. ಕಡಬಾದಿಂದ ಬಂದು ಇಲ್ಲಿಂದ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಗಾಯತ್ರಿ ಅವರಿಗೆ. ಹಾಗೇನೆ ಇದಕ್ಕಿಂತ ಮುಂಚೆ ಯಾರಿಗೆಲ್ಲ ಬಹುಮಾನ ಹೋಗಿದ್ಯೋ ಅವರಿಗೂ ಕಂಗ್ರಾಟ್ಸ್. ಎಸ್, ಎಲ್ಲರಿಗೂ ಖುಷಿ ಆಗಿರುತ್ತೆ. ತುಂಬಾ ಜನ ಹೇಳಿದ್ರು ಸುಳ್ಯಕ್ಕೆ ಹೋಗುತ್ತೆ, ಪುತ್ತೂರಿಗೆ ಬರುತ್ತೆ, ಅಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಬಟ್ ಕಡಬಕ್ಕೆ ಹೋಗಿದೆ. ಗಾಯತ್ರಿ ಅವರಿಗೆ ಇನ್ನೊಮ್ಮೆ ಅವರಿಗೆ ಕಂಗ್ರಾಟ್ಸ್ ಹೇಳ್ತಾ ಬಂದಂತಹ ಎಲ್ಲಾ ಗ್ರಾಹಕರಿಗೆ, ಹಾಗೇನೆ ಇವತ್ತಿನ ಈ ಒಂದು ಡ್ರಾದಲ್ಲಿ ಭಾಗಿಯಾದಂತ ಎಲ್ಲಾ ಗ್ರಾಹಕರಿಗೆ, ಹಾಗೇನೆ ಕೃಷ್ಣವೇಣಿ ಮೇಡಮ್ಗೆ ಕೂಡ ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಇವರಿಗೆ ಸನ್ಮಾನಿಸಬೇಕು.
ಸೌಮ್ಯ ಶೆಟ್ಟಿ ಅವರು ಇವರಿಗೆ ಹೂವನ್ನ ಸೌಮ್ಯ ಶೆಟ್ಟಿ ಅವರು ಇವರಿಗೆ ಸನ್ಮಾನವನ್ನ ಮಾಡಬೇಕು. ಪವಿತ್ರ ಅವರು ಹೂವನ್ನ ಕೊಡಬೇಕು. ಹಾಗೇನೆ ಅನಂತ್ ಪೈ ಅವರು ಬಂದು ಗಿಫ್ಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕೊನೆಯ ಡ್ರಾ, ಹಾಗಾಗಿ ತುಂಬಾ ಚೆನ್ನಾಗಿರುವಂತಹ ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸಹಕಾರ ಇನ್ನೂ ಕೂಡ ರಾಧಾಸ್ ಜೊತೆ ಹೀಗೇನೆ ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇವತ್ತು ಬಂದಿರುವಂತಹ ಎಲ್ಲಾ ಗ್ರಾಹಕರಿಗೆ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಹಾಗೇನೆ ರಾಧಾಸ್ನ ಸಿಬ್ಬಂದಿಗಳಿಗೆ ಸ್ಪೆಷಲ್ ಆಗಿ ಧನ್ಯವಾದವನ್ನ ಹೇಳಬೇಕು. ಯಾಕೆಂತ ಹೇಳಿದ್ರೆ ಪ್ರತಿ ದಿನ ಕೂಡ ಹೊಸ ದಿನದ ರೀತಿಯಲ್ಲಿ ನೀವು ಸಂಭ್ರಮಿಸ್ತೀರಾ. ಇಲ್ಲಿಗೆ ಬಂದಾಗ ಸಂಜೆ ಆದ್ರೆ ಕೂಡ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ ಬಂದಂತಹ ಗ್ರಾಹಕರನ್ನು ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ. ಬೆಳಿಗ್ಗೆ ಯಾವ ರೀತಿಯಂತ ಉತ್ಸಾಹ ಇರುತ್ತೋ ಅದೇ ಸಂಜೆ ಆದ್ರೆ ಕೂಡ ಹಾಗೇನೆ ಇರುತ್ತೆ. ಹಾಗಾಗಿ ಅದರ ಜೊತೆಗೆ ಈ ಒಂದು ರಾಧಾಸ್ ಉತ್ಸವ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಕೂಡ ಇದೆ. ಹಾಗಾಗಿ ನಿಮಗೆ ಕೂಡ ಸ್ಪೆಷಲ್ ಆಗಿರುವಂತಹ ಥ್ಯಾಂಕ್ಸ್ ಅನ್ನ, ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಇದರ ಮಾಲಕರು ವಿನೂತನವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮ ಗ್ರಾಹಕರೊಂದಿಗೆ ನಾವು ಕೂಡ ಸಂಭ್ರಮಿಸಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿದ್ದೀರಾ. ಹಾಗಾಗಿ ನಿಮಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮೊಂದಿಗೆ ನಮ್ಮೊಂದಿಗೆ 3 ತಿಂಗಳ ಕಾಲ ಡ್ರಾದಲ್ಲಿ ಭಾಗವಹಿಸಿದಂಥ ಸುಮಿತ್ರಾ ಅವರಿಗೆ ಸಣ್ಣ ಉಡುಗೊರೆ ನೀಡಿ ಸನ್ಮಾನಿಸಬೇಕು ಅಂತ ಅನಂತ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸುಮಿತ್ರಾ ಅವರಿಗೆ. ಎಸ್, ನಾನು ಕಾರ್ಯಕ್ರಮವನ್ನು ಆಗ್ಲೇ ಮುಗಿಸ್ತೇನೆ. ಬಟ್ ಒಂದು ಮಾತು ಹೇಳ್ತೀನಿ, ನನಗೆ ರಾಧಾಸ್ನ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಬೇಕು. ಇಂಥ ಅವಕಾಶ ಸಿಗೋದು ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ, ಕೊನೆಗೆ ಎಲ್ಲರಿಗೂ ಧನ್ಯವಾದವನ್ನ ಹೇಳಿ ಹೋಗ್ತೀವಿ. ಬಟ್ ಈ ತರದ ಟ್ರೀಟ್ ಇದೆ ಅಲ್ವಾ, ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಕೊಡ್ತಾರೆ. ಬಟ್ ಇಂತಹ ಟ್ರೀಟ್ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ಪ್ರೀತಿಯನ್ನ ಕೊಟ್ರಲ್ಲ. ನಾನು 3 ಬಾರಿ ಇಲ್ಲಿಗೆ ಬಂದೆ. ಆಗ 3 ಬಾರಿ ಬಂದಾಗ ಕೂಡ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ. ಅದಕ್ಕಿಂತ ಜಾಸ್ತಿಯಾಗಿ ಇಲ್ಲಿಗೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಬಂದಾಗ ತುಂಬಾನೇ ಖುಷಿ ಆಗ್ಬೋದು. ಪ್ರಾರಂಭಕ್ಕೆ ಬಂದಾಗ ಅಲ್ಲಿ ಏನ್ ಬೇಕು ಅಂತ ಕೇಳ್ತೀರಾ, ಇಲ್ಲಿ ಬಂದಾಗ ಇನ್ನೊಬ್ರು ಟ್ರೀಟ್ ಮಾಡ್ತಾರೆ. ಪ್ರತಿಯೊಂದು ಮಳಿಗೆ ಹೋದಾಗ್ಲೂ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ತೀರಾ. ಹಾಗಾಗಿ ಹೊಸ ವರ್ಷ ಇನ್ನಷ್ಟು ನಿಮ್ಗೆ ಸಕ್ಸಸ್ ಅನ್ನ ಕೊಡ್ಲಿ ಅಂತ ನಾನು ರಾಧಾಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಬನ್ನಿ, ನೀವು ಸಹ ಬನ್ನಿ. ಅನಂತು ನಂಬರ್ನ ಸ್ಟಾಪ್ ಹೊರ್ತಿಲ್ಲರು ಹೊರಲೆಪ್ಪಲೆ ನಿಶಾ ನಂಬರ್ನ ಸ್ಟಾಪ್ ಹೊರ್ತಿಲ್ಲರು ಹೊರಲೆಪ್ಪಲೆ. ಅರೇನ ಬನ್ನಿ ಬನ್ನಿ, ನನಗೆ ಆಗ ಮರ್ತಾಯಿತು. ಬನ್ನಿ, ಯಾರು ಕಸ್ಟಮರ, ನೀವು ಬನ್ನಿ 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 ಬಲೆ ಬಲೆ ಇಡಿ ಬಲೆ. ಸುಮಿತ್ರಾ ಸುಮಿತ್ರಾ ಬಲ್ಲೆ. ಬರ್ಡೇ ಬಾಯ್ ಎದುರು ಬರೋಣ. ಬರ್ಡೇ ಬಾಯ್ ಬಲ ಅಲ್ಲಿ ಕರಿಯ ಬೇರೆ ಮದುವೆಲ್ಲ ಕರಿಯ ಶಾರದಾ ಶಾರು ಬಲ ತೇಜುವಲ್ಲ ಬಂದ್ರ ಮಧು
ಫುಲ್ಲು ಬರ್ತಲ್ಲ. ಥ್ಯಾಂಕ್ಸ್ ಮೇಡಮ್. ಓಕೆ ಕೊಟ್ಟಬೇಕು. ಎಲ್ಲಿ ಒಂಜಿ ಫ್ರಿಡ್ಜ್ ಉಪ್ಪಿನ ಅಂಗಡಿ ಆಯ್ತಾ? ಸುಬ್ಬು ಸುಬ್ಬು ಎಲ್ಲಿದ್ದಾರೆ? ರೇಣುಕಾ ಆ ಕವಿತಾ ಒಂಜಿ ಫೋನ್ ಮನ್ಪುಗೆ ಉಪ್ಪಿನ ಅಂಗಡಿದ ಫ್ರಿಡ್ಜ್ದ ಉಂಟಾ ನಂಬರ್ ಉಂಟಾ? ಇದು ಆಗಿದೆ ಸುಶಿ ಅವನಿಗೆ ಏನಿ ರೆಫ್ರಿಜರೇಟರ್ದ ಅನಂತೋಲೆ ಫೋನ್ ಮಾಡ್ಬೇಡ. ಪೂರ ಕೊಂಡಿಲ್ಲ ಒಂಜಿ ಕವಿತಾ ನಾನ ಒಳ್ಳೆ ಕವಿತೆ ಮತ್ತೆ ಬನ್ನಿ ಮೇಡಮ್ ಬನ್ನಿ. ಯಾವುದು ಇವ್ರೆ ಸರಿ ಬಲೆ ಬಲೆ ಬಲೆ. ಆಕರ್ಷಕ ಬಹುಮಾನದ ವಿಜೇತರಾಗಿರುವಂಥ ಇಬ್ಬರಿದ್ದಾರೆ, ದೀಪ್ತಿ ಮತ್ತು ಅಶ್ವಿತಾ ಅವರು ಇಬ್ಬರು ಕೂಡ ಬಂಟ್ವಾಳದವರು. ಎಷ್ಟು ಬೆಲೆಯ ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ರಿ? ನೆನಪಿಲ್ಲ? ಮದುವೆಗೆ ಭರ್ಜರಿಯಾಗಿ ಶಾಪಿಂಗ್ ಮಾಡಿದ್ದೀರಾ ಹಾಗಾದ್ರೆ. ಮದುವೆ ಆಯ್ತಾ ಆಗ್ಬೇಕಷ್ಟೇನಾ? ಆಗ್ಬೇಕಷ್ಟೇ. ಓಕೆ, ಇವಾಗ ಡಿನ್ನರ್ ಸೆಟ್ ವಿಜೇತರಾಗಿರುವಂಥದ್ದು ಮೇಡಮ್ ಕೊಡಿ. ಅವರಿಗೆ ತರಕಾರಿ ಕುಚ್ಚಲಿಕ್ಕೆ ಮರಿಬೇಡಿ. ಎಸ್ ಸರ್, ಥ್ಯಾಂಕ್ ಯು.
ತುಂಬ ಥ್ಯಾಂಕ್ಸ್, ಒಳ್ಳೆ ಮಾತಾಡಿ. MP ಗೆ ಅರ್ಥ ಉಂಟಲ್ಲ ತೇಜಸ್ವಿ, ನೀನು ಬರಲಿಲ್ಲ ಕೆಳಗೆ. MP ಯಾರು ಕೊಡ್ತಾರೆ?